ಎಸ್ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಸ್, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 13ನೇ ಅಧ್ಯಾಯ ಶ್ಲೋಕ 34. ಋಷಯಾ ಊಚು ಜಿತಂ ಜಿತಂ ತೇ ಅಜಿತ ಯಜ್ಞ ಭಾವನ ರಯೀಂ ತನುಂ ಸ್ವಾಂ ಪರಿದುನ್ವತೆ ನಮಃ ಯದ್ರೋಮಗರ್ತೇಷು ನಿಲಿಲ್ಯೂರ್ ಅದ್ದಯಸ್ ತಸ್ಮೈ ನಮಃ ಕಾರಣಾಶುಕರಾಯತೆ. ಅನುವಾದ. ಸಕಲ ಋಷಿ ವರೇಣ್ಯರು ಬಹಳ ಗೌರವದಿಂದ ಹೀಗೆ ನುಡಿದರು. ಸಕಲ ಯಜ್ಞಗಳ ಭೋಕ್ತೃವಾದ ಅಜಯನೇ, ನಿನಗೆ ಅತಿಶಯ ಕೀರ್ತಿ ಜಯ ವಿಜಯಗಳು ಲಭಿಸಲಿ. ನೀನು ವೇದಗಳೇ ಮೂರ್ತಿವೆತ್ತ ಅಂತ ನಿನ್ನ ರೂಪದಲ್ಲಿ ಚಲಿಸುತ್ತಿರುವೆ. ನಿನ್ನ ರೋಮಗುಂಬಗಳಲ್ಲಿ ಸಾಗರಗಳು ಮುಳುಗಿ ಹೋಗಿವೆ. ಕೆಲವೊಂದು ನಿರ್ದಿಷ್ಟ ಕಾರಣಗಳಿಂದಾಗಿ ಎಂದರೆ ಪೃಥ್ವಿಯನ್ನು ಮೇಲಕ್ಕೆತ್ತಲು ನೀನೀಗ ವರ ರೂಪವನ್ನು ಧರಿಸಿರುವೆ. ಯೇಸ್ ಕೃಷ್ಣ ಚೈತನ್ಯ. ಓಕೆ, ಈಗ ನಾವು ನಿನ್ನೆ ಕ್ಲಾಸ್ ಮಾಡಿದ್ದು ನೀಲವರಹ ಚಕ್ಷುಷ ಮನ್ವಂತರದಲ್ಲಿ 3 ಶ್ಲೋಕ ನಾವು ಮಾಡಿದೆವು. ಎಸ್, ಹೇಗೆ ಅಂದ್ರೆ ಹಿರಣ್ಯಾಕ್ಷನ ಕೊಂದದ್ದು ಇದೆಲ್ಲ ನಾವು ನಿನ್ನೆ ನೋಡಿದೆವು. ಮತ್ತೆ ಭಗವಂತ ಕೊಂದ ಮೇಲೆ ಭಗವಂತ ನೀಲಿ ಬ್ಲೂಯಿಶ್ ಇದರಲ್ಲಿ ಬರುವಂತಹದ್ದು. ಆಗ ಎಲ್ಲರೂ ಗ್ಲೋರಿಫೈ ಮಾಡುವಂಥದ್ದು, ಭಗವಂತನನ್ನು ಗುಣಗಾನ ಮಾಡುವಂಥದ್ದು. ಅವರಿಗೆ ಗೊತ್ತುಂಟು ಎಂತಂದ್ರೆ ಈ ವರಹ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಅಲ್ಲಿ ನೀಲಿ ವರ್ಣದಲ್ಲಿ ಅಲ್ಲಿ ಬರ್ತಾನೆ. ಎಸ್, ಈಗ ಇವತ್ತಿನ ಶ್ಲೋಕ ಋಷಿವರೇಣ್ಯರು ಪ್ರಾರ್ಥನೆ ಮಾಡುವಂಥದ್ದು ನೋಡಿ. ಹಾಗಾಗಿ ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ನಮ್ಮ ಪ್ರಜಾಪ್ರಭುತ್ವ ಹಕ್ಕು ಅಂತಂದ್ರೆ ನಾವು ಯಾವಾಗಲೂ ಪ್ರಾರ್ಥನೆಯಲ್ಲೇ ಇರ್ಬೇಕಂತ. ಈಗ ಪ್ರಾರ್ಥನೆ ಅಂದ್ರೆ ನಾವು ಹರೇ ಕೃಷ್ಣ ಮಂತ್ರ ರೂಪದಲ್ಲಿ ಹೇಳುವಂಥದ್ದು ಮಿನಿಮಮ್ 16 ಹೇಳಿದ್ದಾರೆ. ಇದರ ಅರ್ಥ ಅಂತ 16 ಆಗಿ ನಿಲ್ಲಿಸುವಾಗಿಲ್ಲ, ಮಾಡ್ತಾ ಇರ್ಬೇಕು, ಕೀರ್ತನೀಯ ಸದಾ. ಹಾಗಾಗಿ ಹರೇ ಕೃಷ್ಣ ಮಂತ್ರ ಅಂದ್ರೆ ರೂಪದಲ್ಲಿ ಹೇಳುವಂಥದ್ದು ಕಲಿಯುಗದಲ್ಲಿ ಬೇರೆ ಪ್ರಾರ್ಥನೆ ಬೇಡ, ಹರೇ ಕೃಷ್ಣ ಮಂತ್ರವನ್ನು ಹೇಳಿದೆ ಅದು ಪ್ರಾರ್ಥನೆ. ಅಂದ್ರೆ ಹರೇ ಕೃಷ್ಣ ಮಂತ್ರದ ಅರ್ಥ ಅಂತ ಅಂದ್ರೆ, ಓ ರಾಧಾರಾಣಿ, ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು. ಹರೇ ಅಂದ್ರೆ ರಾಧಾರಾಣಿ, ಶಕ್ತಿ ಮತ್ತೆ ಶಕ್ತಿಮಾನ್. ಹರೇ ಶಕ್ತಿ, ಕೃಷ್ಣ ಶಕ್ತಿಮಾನ್. ಹರೇ ಕೃಷ್ಣ, ಕೃಷ್ಣ ಕೃಷ್ಣ. ಹರೇ ಹರೇ, ವಾಪಸ್ ನೋಡಿ, ವಾಪಸ್. ಮತ್ತೆ ಹರೇ ರಾಮ, ಅಲ್ಲಿ ಕೂಡ ಹಾಗೆ ಬರುವಂಥದ್ದು. ಫಸ್ಟಿಗೆ ಶಕ್ತಿ ಮತ್ತೆ ಶಕ್ತಿಮಾನ್. ಹಾಗೆ ಪ್ರಭುಪಾದ ಹೇಳುವಂಥದ್ದು ಕಲಿಯುಗಕ್ಕೆ ಸಿಂಪಲ್ ಪ್ರೇಯರ್ ಅಂದ್ರೆ ಹರೇ ಕೃಷ್ಣ ಮಂತ್ರ ಹೇಳುವಂಥದ್ದು. ಹರೇ ಕೃಷ್ಣ ಮಂತ್ರ ಈಗ ನಾವು ಹೇಳ್ತಾ ಇದ್ದೇವೆ, ನಮಗೆ ಅದರ ಮೀನಿಂಗ್ ಗೊತ್ತಿಲ್ಲ. ಹರೇ ಕೃಷ್ಣ ಮಂತ್ರದ ಅರ್ಥ ಅಂತಂದ್ರೆ, ಓ ರಾಧಾರಾಣಿ, ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು. ಇದಕ್ಕೆ ನಾವು ಕೂಗಬೇಕಂತೆ. ಯಾವಾಗ ನಾವು ಕೂಗುವಂಥದ್ದು? ಭಕ್ತಿಯಲ್ಲಿ ನಾವು ಯಾವಾಗ ಅಡ್ವಾನ್ಸ್ ಆಗ್ತೇವೆ ಆಗ ಜನ್ವಿನ್ ಕ್ರೈ ಬರ್ತದಂತೆ ಒಳಗಿಂದ. ನಿಜವಾದ ಕೂಗು ಬರ್ಬೇಕು ನಮಗೆ. ಯಾಕೆ ನಾವು ಸೇವೆ ಬಿಟ್ಟು ಬಂದಿದ್ದೇವೆ, ನಾವು ಸೇವೆ ಬಿಟ್ಟು ಬಂದವರು. ಭೌತಿಕ ಲೋಕದಲ್ಲಿ ನಾವೆಲ್ಲ ಇದ್ದೇವೆ, ನಾವು ಭಗವಂತನ ಸೇವೆ ಬಿಟ್ಟು ಬಂದವರು. ಈಗ ಪ್ರಭುಪಾದ ಹೇಳುವಂಥದ್ದು ವಾಪಸ್ ಕನೆಕ್ಟ್ ಆಗ್ಬೇಕಂದ್ರೆ ಸೇವೆ ಅಂದ್ರೆ ಯಾವ ರೀತಿಯ ಸೇವೆ? ಪ್ರೀತಿಪೂರ್ವಕ.
ಅಹೇತುಕಿ ಅಪ್ರತಿಹತ. ಅಂತ ಸೇವೆ ಬೇಕು. ಹೆಸರಿಗೆ ಕಾಟಚಾರಕ್ಕೆ ಆ ಸೇವೆ ಅಲ್ಲ. ಹಾಗಾಗಿ ನೋಡಿ, ಪ್ರಾರ್ಥನೆ ನಾವು ಈ ಭಾಗವತಂ ಅಲ್ಲಿ ನೋಡುವಂಥದ್ದು ಎಲ್ಲ 12 ಮಹಾಜನರು ತುಂಬಾ ಡಿವೋಟೀಸ್ ಇದ್ದಾರೆ, ಸ್ಟಾಲ್ವರ್ಡ್ ಡಿವೋಟೀಸ್, ಅವ್ರದೆಲ್ಲ ಪ್ರಾರ್ಥನೆ. ಹಾಗಾಗಿ ನಾವು ಈ ಭಾಗವತಂ ಕೇಳಿ 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 ನಮ್ಗೆ ಕೂಡ ಒಂದ್ ದಿವಸ ಅಂತ ಒಂದು ಡಿಸೈರ್ ಬರ್ಬೇಕಂತೆ, ಬರ್ಬೇಕು. ಈಗ ಇಲ್ಲ, ಬರ್ಬೇಕು. ಹಾಗಾಗಿ ಈಗ ವರಹ ದೇವನಿಗೆ ಈ ಋಷಿವರೇಣ್ಯರು ಪ್ರಾರ್ಥನೆ ಸಲ್ಲಿಸುವಂಥದ್ದು. ಸಕಲ ಋಷಿವರೇಣ್ಯರು ಬಹಳ ಗೌರವದಿಂದ ಹೀಗೆ ನುಡಿದರು. ಸಕಲ ಯಜ್ಞಗಳ ಭೋಕ್ತೃವಾದ ಅಜೇಯನೇ. ಭೋಕ್ತೃ ಯಾರು? ಭಗವಂತ. ಯಾಕೆ ನಮ್ಗೆ ಪ್ರಾರ್ಥನೆ ಬರುವುದಿಲ್ಲ ಭಗವಂತನ ಮೇಲೆ? ಯಾಕೆಂದ್ರೆ ನಾನು ಭೋಕ್ತೃ. ಪ್ರಭುಪಾದ ಹೇಳುವಂಥದ್ದು ದ ಕಂಡೀಷನ್ ಸೋಲ್. ಪ್ರಭುಪಾದ ಹೇಳುವಂಥದ್ದು ದ ಕಂಡೀಷನ್ ಸೋಲ್ ಈಸ್ ರಾಟಿಂಗ್ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಬಿಕಾಸ್ he is thinking he is the enjoyer. ಇದು ನಮ್ಮ ಮೂಲ ಕಾರಣ. ಪ್ರಭುಪಾದ ಹೇಳುವಂಥದ್ದು you have to renounce the doggish mentality that you are the enjoyer. ನಾವು ವೈರಾಗ್ಯ ಮಾಡ್ಬೇಕಂತ ಯಾವುದನ್ನು? ನಾಯಿಯ ಮೆಂಟಾಲಿಟಿ, ನಾನು ಎಂಜಾಯರ್ ಭಗವಂತ. ನೋಡಿ, ಅವರಿಗೆ ಗೊತ್ತು ಋಷಿವರೇಣ್ಯರಿಗೆ. ಸಕಲ ಯಜ್ಞಗಳ ಭೋಕ್ತೃವಾದ ಅಜೇಯನೇ, ಎಂಜಾಯರ್ ಭಗವಂತ. ನಾವು ಭಗವಂತನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗಬೇಕು. ಇದು ನಿಜವಾದ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್. ಈಗ ನಾವು ಹೇಳ್ತೇವೆ ನಾನು ತುಂಬಾ ಬುದ್ಧಿವಂತ ಆದ್ರೆ ನಾವು ಈ ಪ್ಲಾಟ್ಫಾರ್ಮ್ಗೆ ಬರಬೇಕು. ಭಗವಂತ ಎಂಜಾಯರ್, ನಾನು ಭಗವಂತನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗ್ತೇನೆ, ನಾನು ಭಗವಂತನಿಗೆ ಸೇವೆ ಮಾಡ್ತೇನೆ, ಈ ಪ್ಲಾಟ್ಫಾರ್ಮ್ಗೆ ಬರಬೇಕು. ಆದ್ರೆ ಋಷಿವರೇಣ್ಯರಿಗೆ ಇದು ಗೊತ್ತುಂಟು. ಇದೆಂತಂದ್ರೆ ರಿಯಲೈಸ್ ನಾಲೆಜ್. ನೋಡಿ, 2 ನಾಲೆಜ್, ಒಂದು ನಾಲೆಜ್ ಮತ್ತೆ ಜ್ಞಾನ ಮತ್ತೆ ವಿಜ್ಞಾನ. ಜ್ಞಾನ ಅಂದ್ರೆ ನಾಲೆಜ್, ವಿಜ್ಞಾನ ಅಂದ್ರೆ ರಿಯಲೈಸ್ ನಾಲೆಜ್. ಹಾಗಾಗಿ ರಿಯಲೈಸ್ ನಾಲೆಜ್ ಯಾವಾಗ ಬರುವಂಥದ್ದು? ಎಸ್, ಯಾರು ಹೇಳ್ತೀರಿ? ಎಸ್, ಹ್ಯಾಂಡ್ ರೈಸ್ ಮಾಡಬಹುದು. ವಿಜ್ಞಾನ ಯಾವಾಗ ಬರುವಂಥದ್ದು? ಎಸ್, ಯಾರು ಹ್ಯಾಂಡ್ ರೈಸ್ ಮಾಡ್ಬೋದು ಉತ್ತರ ಗೊತ್ತಿದ್ದವರು? ಜ್ಞಾನ ವಿಜ್ಞಾನ ಯೋಗ ಯಾವುದು? 7ನೇ ಅಧ್ಯಾಯ. ಓಕೆ, ಎಸ್, ಮಲ್ಲಿಕಾ ಮಾತಾಜಿ ಹೇಳಿ. ನಾವು ಆ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ. ವೆರಿ ಗುಡ್. ನೋಡಿ, ಹೇಗಂದ್ರೆ ಜ್ಞಾನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಪ್ರಭುಪಾದ ಹೇಳುವಂಥದ್ದು ಫಸ್ಟ್ ಯು ರೀಡ್ ಶಾಸ್ತ್ರ. ನಾವು ಓದ್ಬೇಕಂತೆ ಶಾಸ್ತ್ರವನ್ನು. ಈಗ ನಾವು ಬೆಳಿಗ್ಗೆ ಕ್ಲಾಸ್ ಮಾಡ್ತಾ ಇದ್ದೇವೆ. ಈಗ ನಾಳೆಯಿಂದ ನಾನು ಹೇಳ್ತೇನೆ, ನಾನೇ ಭಾಗವತಂ ಕ್ಲಾಸ್ ಇಲ್ಲ, 8 ರಿಂದ 9 ನೀವು ಓದಿ ಅಂತ. ಓದ್ಬೋದು, ಓದಲ್ಲಿ ಏನು ತಪ್ಪಿಲ್ಲ. ಗ್ರೂಪ್ ಮಾಡಿ ಓದುವಾಗ ಎಂತ ಆಗ್ತದೆ, ಕೆಲವರಿಗೆ ಜಾಸ್ತಿ ಗೊತ್ತಿರ್ತದೆ, ಅವರು ಅದನ್ನು ಹೇಳ್ಬೋದು. ಆದ್ರೆ ಓದುವಾಗ ಎಷ್ಟೋ ಸತಿ ನಾವು ಎಂತ ಮಾಡ್ತೇವೆ, ನಮ್ಮ ತಲೆಯಲ್ಲಿ ಎಂತ ಉಂಟು ಅದನ್ನೇ ನಾವು ಅಲ್ಲಿಗೆ ತರ್ತೇವೆ ನಾವು ಓದುವಾಗ. ಎಸ್, ಹೀಗೆ ಸಕಲ ಋಷಿವರ್ಣ ಬಹಳ ಗೌರವದಿಂದ ಹೀಗೆ ನುಡಿದರು. ಸಕಲ ಯಜ್ಞ ಭೋಕ್ತ ಅಜಯನೇ, ನಿನಗೆ ಅತಿಶಯ ಕೀರ್ತಿ ಜಯ ವಿಜಯಗಳು. ಎಸ್, ಭಗವಂತನಿಗೆ ಕೀರ್ತಿ ವಿಜಯ ಇದೆಲ್ಲ ಸಿಗ್ತದೆ. ನಮ್ಗೆ ಎಷ್ಟು ಅರ್ಥ ಆಗ್ತದೆ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ತೇವೆ. ಹಾಗೆ ಪ್ರಭುಪಾದ ಹೇಳುವ ಫಸ್ಟ್ಗೆ ರೀಡ್, ಓದ್ಬೇಕಂತ. ದೆನ್ ಯು ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ಪ್ರಭುಪಾದ ಹೇಳ್ತಾರೆ ಅಂಡರ್ಸ್ಟ್ಯಾಂಡ್ ಅಂದ್ರೆ ನಾವು ಯಾರಿಗೆ ಅರ್ಥ ಆಗಿದೆ ಅವನಿಂದ ಕೇಳಬೇಕು. ಈಗ ಇಲ್ಲಿ ಎಷ್ಟು 67 ಮಂದಿ ಇದ್ದೀರಿ, ನಿಮ್ಗೆ ಎಲ್ಲರಿಗೂ ಈಗ ಮನೆಗೆ ನಾನು ಭಾಗವತಂ ಪುಸ್ತಕ ಕಳಿಸುವಂಥದ್ದು. ನಾಳೆಯಿಂದ ಭಾಗವತಂ ಕ್ಲಾಸ್ ಇಲ್ಲ, ನೀವು ನಿಮ್ಮ ಮನೆಯಲ್ಲಿ ನೀವು ಓದಿ. ನಿಮಗೆ ಪುಸ್ತಕ ಕೊಟ್ಟಿದ್ದೇನೆ, ನೀವು ಓದ್ಬೋದು. ಆದ್ರೆ ಅಂಡರ್ಸ್ಟ್ಯಾಂಡ್ ಆಗುವುದಿಲ್ಲ. ಯಾಕೆಂದ್ರೆ ಅಂಡರ್ಸ್ಟ್ಯಾಂಡ್ ಯಾರಿಗೆ ಅರ್ಥ ಆಗಿದೆ ಅವನಿಂದ ನಾವು ಕೇಳಬೇಕು. ಹಾಗೆ ಫಸ್ಟಿಗೆ ರೀಡ್, ದೆನ್ ಯು ಅಂಡರ್ಸ್ಟ್ಯಾಂಡ್. ಓದು ಮತ್ತೆ ಅರ್ಥ ಮಾಡಿಕೊಳ್ಳು, ಯಾರಿಗೆ ಅರ್ಥ ಆಗಿದೆ ಅವನಿಂದ. ದೆನ್ ಯು ಅಪ್ಲೈ. ಪ್ರಭುಪಾದ 3ನೇ ಪಾಯಿಂಟ್ ಹೇಳುವಂಥದ್ದು ಪ್ರಭುಪಾದ ಅಪ್ಲೈ ಅಂದ್ರೆ
ನಾವು ಜೀವನದಲ್ಲಿ ಅಳವಡಿಸುವಂಥದ್ದು. ಎಂತ ಓದಿದ್ದೇವೆ, ಎಂತ ನಮ್ಗೆ ಅರ್ಥ ಆಯಿತು, ಅದನ್ನು ನಾವು ಅಪ್ಲೈ ಮಾಡುವಂಥದ್ದು. ಈ ಯಾವಾಗ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ತೇವೆ ಆಗ ನಮಗೆ ಸಾಕ್ಷಾತ್ಕಾರ ಸಿಗ್ತದೆ. ಅದಕ್ಕೆ ಹೇಳುವಂಥದ್ದು ಸಾಕ್ಷಾತ್ಕಾರ, ರಿಯಲೈಸೇಷನ್. ಹಾಗಾಗಿ ಈಗ ಇವರದು ಈ ಋಷಿವರ್ಣಿಯರ್ದು ಇವರದೆಂತಂದ್ರೆ ರಿಯಲೈಸ್ ನಾಲೆಜ್ ಅವರಿಗೆ. ಖಾಲಿ ಹೆಸರಿಗೆ ಮಾತ್ರ ಅಲ್ಲ ಅವರು ಎಂತ ಹೇಳುವಂಥದ್ದು, ಭಗವಂತನ ಹೊಗಳುವಂಥದ್ದು ಒಳಗಿಂದ. ಹೇಗೆಂದ್ರೆ ಪ್ರಭು ಹೇಳುವಂಥದ್ದು, ಪ್ರೇಯರ್ ಶುಡ್ ಬಿ ಫ್ರಮ್ ಹಾರ್ಟ್. ಹೇಗೆಂದ್ರೆ ಕರ್ಮಿ ಮೀನ್ಸ್ ಬಾಡಿ, ಜ್ಞಾನಿ ಮೀನ್ಸ್ ಮೈಂಡ್, ಯೋಗಿ ಮೀನ್ಸ್ ಇಂಟೆಲಿಜೆನ್ಸ್, ಬುದ್ಧಿ. ಬಟ್ ಡ್ಯೂಟಿ ಮೀನ್ಸ್ ಫ್ರಮ್ ಹಾರ್ಟ್, ಹೃದಯದಿಂದ, ಹಾರ್ಟ್. ಹಾಗೆ ಹೃದಯದಿಂದ ಬರುವಂಥದ್ದು ಭಗವಂತನನ್ನು ಮೆಲ್ಟ್ ಮಾಡ್ತದೆ. ಈ ಮೈಂಡಿಂದ, ನಮ್ಮ ಬುದ್ಧಿಯಿಂದ ಮತ್ತೆ ನಮ್ಮ ದೇಹದಿಂದ ಇಲ್ಲ, ಅದು ಭಗವಂತನ ಮೆಲ್ಟ್ ಆಗುವುದಿಲ್ಲ. ಒಳಗಿಂದ, ಕೋರ್ ಆಫ್ ದಿ ಹಾರ್ಟ್. ಭಕ್ತ ಅಂದ್ರೆ ಹಾರ್ಟ್. ಹಾಗೆ ಸಕಲ ಯಜ್ಞಗಳ ಭೋಕ್ತೃವಾದ ಅಜಯನೇ, ನಿನಗೆ ಅತಿಶಯ ಕೀರ್ತಿ ಜಯ ವಿಜಯಗಳು ಲಭಿಸಲಿ. ನೋಡಿ, ಹೊಗಳುವಂಥದ್ದು ಯಾರನ್ನು? ಕೃಷ್ಣನ. ನೀನು ವೇದಗಳೇ ಮೂರ್ತಿವೆತ್ತಂತ ನಿನ್ನ ರೂಪದಲ್ಲಿ ಚಲಿಸುತ್ತಿರುವೆ. ನಿನ್ನ ರೋಮಕೂಪಗಳಲ್ಲಿ ಸಾಗರಗಳು ಮುಳುಗಿ ಹೋಗಿವೆ. ನೋಡಿ, ಭಗವಂತನ ರೋಮಕೂಪದಲ್ಲಿ ಎಂತಾಗಿದೆ? ಎಲ್ಲ ಸಾಗರ ಮುಳುಗಿ ಹೋಗಿದೆ. ನೀವೆಣಿಸಿ ಎಷ್ಟು ಪವರ್ಫುಲ್ ಭಗವಂತ ರೋಮಕೂಪದಲ್ಲಿ ಸಾಗರ ಮುಳುಗಿ ಹೋಗಿದೆ. ನೀವೆಣಿಸಿ ಬೇರಂಗದಲ್ಲಿ ಎಂತೆಲ್ಲ ಆಗ್ಬೇಕು? ನಮ್ಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ನಿರ್ದಿಷ್ಟ ಕಾರಣಗಳಿಂದಾಗಿ, ಎಂದರೆ ಪೃಥ್ವಿಯನ್ನು ಮೇಲಕ್ಕೆತ್ತಲು ನೀನೀಗ ವರ ರೂಪವನ್ನು ಧರಿಸಿದೆ. ಹಾಗಾಗಿ ಇವರಿಗೆ ಗೊತ್ತುಂಟು, ನೀನು ಯಾವುದೇ ಅವತಾರ ಬಂದರೂ ಅದಕ್ಕೆ ರೀಸನ್ ಉಂಟು. ಕೆಲವು ಕಾರಣದಿಂದಾಗಿ ಬಂದಿದ್ದೆ, ಅದು ನೀನು ದೇವೋತ್ತಮ ಪರಮಪುರುಷ, ಈ ರೀತಿ ಹೊಗಳ್ತಾ ಇದ್ದಾರೆ. ಈಗ ಭಾವಾರ್ಥ ನೋಡುವ. ಭಗವಂತನು ತನಗಿಷ್ಟ ಬಂದ ಯಾವುದೇ ರೂಪವನ್ನು ಧರಿಸಬಹುದು. ಕೆಲವರು ಪ್ರಶ್ನೆ ಮಾಡ್ತಾರೆ, ಯಾಕೆ ಕೃಷ್ಣ ಆ ರೂಪದಲ್ಲಿ ಬಂದದ್ದು? ನೀನು ಯಾರು ಮಾರೆ ಕೇಳಲಿಕ್ಕೆ? ನಾವು ಯಾರು? ನಮ್ಗೆ ಎಂತ ಹೇಳುವಂಥದ್ದು? ಒಬ್ಬ ಹೇಳುವಂಥದ್ದು, ಒಬ್ಬ ಹೇಳುವಂಥದ್ದು, ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ನೀವು ಹೇಳಿ ನನಗೆ ಅರ್ಥ ಆಗಲಿಲ್ಲ. ಒಬ್ಬ ಹೇಳಿದ್ರು, ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಟೈನಿ ಬ್ರೈನ್. ನಿನ್ನ ಸಣ್ಣ ಮೆದುಳಲ್ಲಿ ನಿನಗೆ ಎಷ್ಟು ಅರ್ಥ ಆಗ್ಬೋದು? ಅರ್ಥವಾಗುವುದಿಲ್ಲ, ಎಲ್ಲರಿಗೂ ಅರ್ಥವಾಗುವುದಿಲ್ಲ ಭಗವಂತನ ಬಗ್ಗೆ. ಹಾಗಾಗಿ ಭಗವಂತನಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕುವಂಥದ್ದು ಜನರೆಲ್ಲ. ಈ 4 ರೀತಿಯ ಜನರು ಯಾರು? ನಮ್ಮ ದುಷ್ಕೃತ, ಮೂಢ, ನರಾಧಮ, ಮಾಯಾಪರಿತಜ್ಞಾನ, ಆಸುರಿಂಭಾವ. 4 ರೀತಿಯ ಜನರು ಭಗವಂತನಿಗೆ ಕಂಡೀಷನ್ ಹಾಕುವಂಥದ್ದು. ಭಗವಂತ ಹೀಗೆ ಬರಬೇಕು, ಈ ಟೈಮಲ್ಲಿ ಬರಬೇಕು, ಹೀಗೆ ಬರಬೇಕು. ಫಸ್ಟ್ ಆಫ್ ಆಲ್ ನಾವು ಯಾರು ಭಗವಂತನನ್ನು ಈ ರೀತಿ ಪಾಯಿಂಟ್ ಔಟ್ ಮಾಡ್ಲಿಕ್ಕೆ? ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು. ನಮ್ದು ನೆಕ್ಸ್ಟ್ ಮೂಮೆಂಟ್ ನಮ್ದು ಎಂತ ಗತಿ ನಮ್ಗೆ ಗೊತ್ತಿಲ್ಲ. ಅದು ನಾವು ಭಗವಂತನಿಗೆ ಪಾಯಿಂಟ್ ಔಟ್ ಮಾಡುವಂಥದ್ದು. ಹಾಗಾಗಿ ಭಗವಂತ ಅವನಿಗೆ ಇಷ್ಟ ಬಂದಾಗೆ ಮಾಡ್ತಾನೆ. ಹೇಗೆ ಕೂಡ ಬರ್ತಾನೆ. ಅವ ಟೋಟಲಿ ಸ್ವರಾಟವ, ಇಂಡಿಪೆಂಡೆಂಟ್ ಅವ. ನಾವು ಡಿಪೆಂಡೆಂಟ್. ನಾವು ಇಂಡಿಪೆಂಡೆಂಟ್ ಅಲ್ಲ. ಆದ್ರೆ ನಮ್ಮ ಯೋಚನೆ ಅಂತಂದ್ರೆ ನಾವು ಇಂಡಿಪೆಂಡೆಂಟ್ ಅಂತ ಉಂಟು. ಇದು ನಮ್ಮ ತಪ್ಪು ಗ್ರಹಿಕೆ. ನಮ್ಮ ಬರುವಂಥದ್ದು ಕಂಡೀಷನ್ ಸೋಲ್, ಬದ್ಧ ಜೀವಿಯ ಯೋಚನೆ ಅಂತಂದ್ರೆ ಅವ ಸರಿ ಅಂತ. ಅವ ಸ್ವತಂತ್ರ, ಅವ ಸರಿ. ನಾವು ಸರಿ ಕೂಡ ಅಲ್ಲ, ನಾವು ಸ್ವತಂತ್ರ ಕೂಡ ಅಲ್ಲ. ನಾವು ತಪ್ಪು. ನಾವು ಇಂಡಿಪೆಂಡೆಂಟ್ ಅಲ್ಲ, ನಾವು ಡಿಪೆಂಡೆಂಟ್. ನಾವು ರಾತ್ರಿ ಮಲಗಿ ಬೆಳಿಗ್ಗೆ ಹೇಳ್ತೇವೆ ಅಂತ ಗ್ಯಾರಂಟಿ ಇಲ್ಲ.
ನಾವು ತ್ರಿವಿಧ ಕ್ಲೇಶದಲ್ಲಿ ಇದ್ದೇವೆ. ನಮಗೆ ಜನ್ಮ ಆಗಿದೆ, ಮೃತ್ಯು ಉಂಟು, ನಮಗೆ ಓಲ್ಡ್ ಏಜ್ ಉಂಟು, ವ್ಯಾಧಿ ರೋಗ ಉಂಟು. ಇದೆಲ್ಲ ನಮ್ಮ ಕಂಡೀಷನ್. ಹಾಗಾಗಿ ಆದ್ರೆ ನಾವು ಭಗವಂತನಿಗೆ ಕಂಡೀಷನ್ ಹಾಕುವಂಥದ್ದು. ಭಗವಂತ ಹೀಗೆ ಬರಬಾರ್ದು, ಹೀಗೆ ಯಾಕೆ ಬಂದ, ಅದು ತಪ್ಪು, ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ನಾವು ಯಾರು ಭಗವಂತನಿಗೆ ಈ ರೀತಿ ಕಂಡೀಷನ್ ಹಾಕ್ಲಿಕ್ಕೆ? ನಮ್ಗೆ ಎಂತ ಅರ್ಹತೆ ಉಂಟು? ಏನು ಅಲ್ಲ ನಾವು, ಏನು 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 ಅಲ್ಲ ಪ್ರಭುಗಳು. ಯು ಆರ್ ನಥಿಂಗ್, ನಥಿಂಗ್. ಮೂರು ಸತಿ ಹೇಳ್ತಾರೆ ಪ್ರಭುಪಾದ, ಯು ಆರ್ ನಥಿಂಗ್ ಅಂತ. ಹಾಗಾಗಿ ನಮ್ಮ ನಿಜವಾದ ಕಂಡೀಷನ್ ಇದು. ಆದ್ರೆ ನಾವು ಎಣಿಸುವಂಥದ್ದು ಎಸ್ ನಾನು ಗ್ರೇಟ್ ಅಂತ. ಪ್ರಭುಪಾದ ಹೇಳುವಂಥದ್ದು ಭೌತಿಕ ಲೋಕದಲ್ಲಿ ಇದು ಎಲ್ಲ ಬದ್ಧ ಜೀವಿಯ ನೆಲೆ. ಅವು ಏನೂ ಅಲ್ಲ, ಆದ್ರೆ ಯೋಚನೆ ಮಾಡುವಂಥ ನಾನು ಶ್ರೇಷ್ಠ ಅಂತ. ಕಂಡೀಷನ್ ಸೋಲ್ ಈಸ್ ಪಬ್ಡ್ ಅಪ್. ಪಬ್ಡ್ ಅಪ್ ಅಂದ್ರೆ ಅಹಂಕಾರ. ಅಹಂಕಾರ ವಿಮೂಢಾತ್ಮ ಕರ್ತಾಮಿತಿ ಮನ್ಯತೆ. ಹಾಗಾಗಿ ಭಗವಂತನಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಭಗವಂತ ಇಸ್ ಬಿಯಾಂಡ್ ರೂಲ್ಸ್ ರೆಗ್ಯುಲೇಷನ್. ಅವನಿಗೆ ಇಷ್ಟ ಬಂದಾಗೆ ಮಾಡ್ಬೋದು, ಅವನು ಹೇಗೆ ಕೂಡ ಮಾಡ್ಬೋದು, ಯಾವ ರೂಪ ಕೂಡ ಧರಿಸ್ಬೋದು ಅವನು. ಸಕಲ ಸಂದರ್ಭಗಳು ಅವನು ಸಕಲ ಕಾರಣಗಳ ಕಾರಣ ಪುರುಷ, ಸರ್ವ ಕಾರಣ ಕಾರಣ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳುವಂಥದ್ದು ಈಶ್ವರ ಪರಮಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ, ಅಲ್ಟಿಮೇಟ್ ಕಾಸ್ ಅವ. ಫಸ್ಟ್ ಆಫ್ ಆಲ್ ನಮ್ಗೆ ಅಲ್ಟಿಮೇಟ್ ಕಾಸ್ ಎಂತ ಗೊತ್ತಿಲ್ಲ. ನಾವು ಖಾಲಿ ಇಮಿಡಿಯೇಟ್ ಕಾಸ್. ಈಗ ನನ್ನ ತಂದೆಯಿಂದ ನಾನು ಬಂದೆ, ನನ್ನ ತಾಯಿಯಿಂದ ನಾನು ಬಂದೆ, ನಮ್ಮ ಎಂತ ಹೇಳುವಂಥದ್ದು ಅದು ಇಮಿಡಿಯೇಟ್ ಕಾಸ್. ನಾವು ಈ ಒಂದು ಎಂತ ಹೇಳುವ ಸರ್ಕಲ್ ಹಾಕಿ, ಸರ್ಕಲ್ ಒಳಗೆ ಸೆಮಿ ಸರ್ಕಲ್ ಈ ರೀತಿ ಹಾಕಿ ಹಾಕಿ ಅಲ್ಲೇ ಇದ್ದೇವೆ ನಾವು. ಆದ್ರೆ ಅಲ್ಟಿಮೇಟ್ ಕಾಸ್ ನಮ್ಗೆ ಗೊತ್ತಿಲ್ಲ. ಸರ್ವ ಕಾರಣ ಕಾರಣ, ಅಲ್ಟಿಮೇಟ್ ಕಾಸ್ ಕೃಷ್ಣ. ಎಲ್ಲಾ ಸಂದರ್ಭದಲ್ಲೂ ಅಲ್ಟಿಮೇಟ್ ಕಾಸ್ ಅವ. ಅವನ ರೂಪವು ದಿವ್ಯವಾದ. ನೋಡಿ, ಭಗವಂತನ ರೂಪವನ್ನು ನಾವು ನಮ್ಮ ರೂಪಕ್ಕೆ ಹೋಲಿಸಬಾರ್ದು, ಇದು ದೊಡ್ಡ ತಪ್ಪು. ನಾನು ಆಲ್ಮೋಸ್ಟ್ 1-2 ವರ್ಷದ ಹಿಂದೆ ಇಲ್ಲಿ RTOಗೆ ಹೋಗಿದ್ದೆ, ಮಂಗಳೂರಿದು ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಗೆ. ಅಲ್ಲಿ ಒಬ್ಬರನಿಗೆ ಹೇಳುವಂಥದ್ದು ಅವ್ರದ್ದು ಎಂತಂದ್ರೆ, ಅವರು ಕೂಡ ಎಂತ ಹೇಳುವಂಥದ್ದು ಭಗವಂತನ ಹೆಸರು ಉಂಟು ಅವರಿಗೆ. ಅವ್ರು ಹೇಳುವಂಥದ್ದು, ನೀವು ಯಾಕೆ ಮಾರೆ ಕೃಷ್ಣ ಕೃಷ್ಣ ಅಂತ ಇದು ಭಜನೆ ಇದೆಲ್ಲ ಯಾಕೆ ನಿಮ್ಗೆ? ಅವ್ರನಿಗೆ ಹೇಳಿದ್ರು ಆಫೀಸಲ್ಲಿ ಒಳಗೆ, ಕೃಷ್ಣ ಕೂಡ ನಮ್ಮಾಗೆ ಬಂದ, ಸತ್ತ, ಆಯ್ತು, ಫಿನಿಶ್ ಆಯ್ತು. ನಾವು ಕೂಡ ಹುಟ್ಟಿದ್ದೇವೆ, ಈಗ ನಾವು ಜಾಲಿ ಮಾಡ್ಬೇಕು, ಸಾರಿ ತಿನ್ಬೇಕು, ಸಾರಿ ಎಲ್ಲ ಮಾಡ್ಬೇಕು ಅಷ್ಟೇ. ಮತ್ತೆ ಯಾರು ನೋಡಿದ್ದಾರೆ ನಿಮ್ಗೆಲ್ಲ? ಇದೆಲ್ಲ ಯಾಕೆ ನಿಮ್ಗೆ? ಈ ರೀತಿ ಹೇಳಿದ್ರು ನನಗೆ. ಅಂದ್ರೆ ಜನರೆಲ್ಲ ಭಗವಂತನನ್ನು ನಮ್ಮ ದೇಹಕ್ಕೆ ಹೋಲಿಸುವಂಥದ್ದು. ನೋಡಿ, ನಮ್ಮ ದೇಹ ಹೇಗೆ ಅಂದ್ರೆ ದಿವ್ಯವಾದದಲ್ಲ. ಪ್ರಭುಪಾದ ಹೇಳುವಂಥದ್ದು, ಬಾಡಿ ಇಸ್ ಅ ಪ್ಯಾಕೆಟ್ ಆಫ್ ಸ್ಟೂಲ್, ಯೂರಿನ್, ಬೋನ್, ಮಸಲ್ ಅಂಡ್ ಬ್ಲಡ್. ನಮ್ಮ ದೇಹವು. ಭಗವಂತನ ದೇಹ ಹಾಗೆ ಅಲ್ಲ. ಭಗವಂತಂದು ಸಚ್ಚಿದಾನಂದ ದೇಹ. ನಮ್ಮ ದೇಹ ಕ್ಷಯಿಸ್ತದೆ, ಭಗವಂತನ ದೇಹ ಕ್ಷಯಿಸುವುದಿಲ್ಲ. ಹಾಗಾಗಿ ಭಗವಂತನ ರೂಪ ದಿವ್ಯವಾದದ್ದು. ದಿವ್ಯವಾದದ್ದು. ದಿವ್ಯ ಅಂದ್ರೆ ಟ್ರಾನ್ಸೆಂಡೆಂಟಲ್, ಇಲ್ಲಿದಲ್ಲ ಅದು. ಭಗವಂತ ಗೋಲೋಕದಿಂದ ಇಲ್ಲಿ ಗೋಕುಲಗೆ ಬರುವಾಗ ಅದೇ ಫಾರ್ಮ್ ಅಲ್ಲಿ ಬರುವಂಥದ್ದು. ಭಗವಂತ ಮಿಡ್ಲ್ ಅಲ್ಲಿ ಅವನ ದೇಹವನ್ನು ಚೇಂಜ್ ಮಾಡಿ ಬರುವುದಲ್ಲ, ಅದೇ ಫಾರ್ಮ್ ಅಲ್ಲಿ. ಆದ್ರೆ ಅಲ್ಲಿ ಗೋಲೋಕ, ಇಲ್ಲಿ ಗೋಕುಲ, ಜಸ್ಟ್ ವರ್ಡ್ ಆಚೆ ಆಗಿದೆ ಅಷ್ಟೇ. ಆದ್ರೆ ಭಗವಂತ ಎಂತ ಮಾಡ್ತಾನೆ? ಭಗವಂತ ಬರುವಾಗ ಖಾಲಿ ಒಬ್ಬ ಬರುವುದಲ್ಲ, ಅವನ ಎಲ್ಲ ಅಸೋಸಿಯೇಟ್ಸ್ ಬರ್ತಾರೆ. ಮತ್ತೆ ಭಗವಂತ ಇಲ್ಲಿ ಲೀಲೆ ಮಾಡುವಾಗ
ಎಲ್ಲ ಮ್ಯಾನಿಫೆಸ್ಟ್ ಆಗ್ತದೆ. ಹಾಗಾಗಿ ಈ ವೃಂದಾವನ ಬೇರೆ ಅಲ್ಲ, ಗೋಲೋಕ ವೃಂದಾವನ ಬೇರೆ ಅಲ್ಲ, ಸೇಮ್. ಆದ್ರೆ ನಮ್ಗೆ ನೋಡುವಂತ ಕಣ್ಣಿಲ್ಲ ಈ ವೃಂದಾವನವನ್ನು. ನಾವು ವೃಂದಾವನಕ್ಕೆ ಹೋಗ್ತೇವೆ, ಅದು ನಾವು ನೋಡುವಂಥದ್ದು ಎಂತ ಭೌತಿಕ. ನಮ್ಮ ಈಗ ಕಣ್ಣು ಚರ್ಮಚಕ್ಷು, ನಾವು ಚರ್ಮಚಕ್ಷುವಲ್ಲಿ ಎಷ್ಟು ನೋಡ್ಬೋದು? ನಮ್ಗೆ ನಾವು ವೃಂದಾವನ ನೋಡ್ತೇವೆ, ಆದ್ರೆ ಯಾವ ರೀತಿಯಲ್ಲಿ ನೋಡ್ತೇವೆ? ನಾವು ಮಾಮೂಲಿಯಲ್ಲಿ ಮಂಗಳೂರಲ್ಲಿ ಹೇಗೆ, ಮಂಗಳೂರಲ್ಲಿ ನಾವು ಇರ್ತೇವೆ, ಯಾವ ರೀತಿಯಲ್ಲಿ ನೋಡ್ತೇವೆ ಅದೇ ರೀತಿ ವೃಂದಾವನಕ್ಕೆ ಹೋಗಿ ಕೂಡ ಅದೇ ರೀತಿ ನೋಡುವಂಥದ್ದು. ಆದ್ರೆ ವೃಂದಾವನ ಹಾಗೆ ನೋಡ್ಲಿಕ್ಕಿಲ್ಲ. ವೃಂದಾವನವನ್ನು ನಾವು ಪ್ರೇಮ ಚಕ್ಷುವಿಂದ ನೋಡುವಂಥದ್ದು. ಆದ್ರೆ ಪ್ರೇಮ ಚಕ್ಷು ಈಗ ನಮ್ಗೆ ಇಲ್ಲ, ನಮ್ಮ ಹತ್ರ ಇರುವಂಥದ್ದು ಚರ್ಮಚಕ್ಷು. ಹಾಗಾಗಿ ನಾವು ಚರ್ಮಚಕ್ಷುವಲ್ಲಿ ಭೌತಿಕವಾದದ್ದು ಯಾವುದನ್ನು ನೋಡ್ತೇವೆ ಅದನ್ನೇ ನಾವು ಅಲ್ಲಿಗೆ ತರ್ತೇವೆ. ಇದು ನಮ್ಮ ಕಂಡೀಷನ್. ಅದಕ್ಕೆ ನಮ್ಗೆ ಹೆಸರು ಕಂಡೀಷನ್ ಸೋಲ್. ನಾವು ಲಿಬರೇಟೆಡ್ ಅಲ್ಲ, ಲಿಬರೇಟೆಡ್ ಸೋಲ್, ಮುಕ್ತಾತ್ಮರು. ಆ ರೀತಿ ನೋಡುವುದಲ್ಲ. ಮುಕ್ತಾತ್ಮರು ನೋಡುವಂಥದ್ದು ವಿಷನೇ ಬೇರೆ. ಮುಕ್ತಾತ್ಮರು ವೃಂದಾವನ ನೋಡುವಾಗ ಅವರಿಗೆ ಎಲ್ಲ ಲೀಲೆಗಳು ಮ್ಯಾನಿಫೆಸ್ಟ್ ಆಗ್ತದೆ ಅಲ್ಲಿ. ಅಂದ್ರೆ ಪ್ರಭುಪಾದ್ ವೃಂದಾವನದಲ್ಲಿ 1959ಗೆ ಸನ್ಯಾಸ ತಗೊಂಡು 6 ವರ್ಷ ಇದ್ರು, 65 ತನಕ. ಪ್ರಭುಪಾದ್ ನಿಜವಾದ ವೃಂದಾವನ ನೋಡ್ತಾ ಇದ್ರು. ನಮ್ಗೆ ಆ ರೀತಿ ನೋಡ್ಲಿಕ್ಕೆ ಆಗುದಿಲ್ಲ. ನಾವು 5 ದಿವಸಕ್ಕೆ ಯಾತ್ರೆ ಎಲ್ಲ ಹೋಗ್ತೇವೆ, ನಾವು ಯಾವ ರೀತಿ ನೋಡುವಂಥದ್ದು ಇಲ್ಲ. ನಮ್ದು ಹೆಲ್ತ್ ಕೊಲ್ಯಾಪ್ಸ್ ಆಗ್ತದೆ ಕೆಲವೊಮ್ಮೆ. ಮತ್ತೆ ತುಂಬಾ ನಮಗೆ ಹೊರಗೆ ಹೋಗುವಾಗ ತುಂಬಾ ಬಾಯಾರಿಕೆ ಆಗ್ತದೆ, ಈ ರೀತಿಯೆಲ್ಲ ಆಗ್ತದೆ. ಯಾಕಂದ್ರೆ ನಾವು ಬಾಡಿಲಿ ಪ್ಲಾಟ್ಫಾರ್ಮ್ ಅಲ್ಲಿ, ಹಾಗಾಗಿ ನಮಗೆ ದೇಹದ ನೆಲೆಯಲ್ಲಿ ಇರುವ ಕಾರಣ ನಮಗೆ ವೃಂದಾವನ, ನಿಜವಾದ ವೃಂದಾವನ ನೋಡ್ಲಿಕ್ಕೆ ಆಗುವುದಿಲ್ಲ. ಆದ್ರೂ ಕೂಡ ನಾವು ಹೋಗ್ಬೇಕಂತೆ ಪ್ರಭುಪಾದ ಹೇಳುವಂಥದ್ದು. ಬಟ್ ಡೋಂಟ್ ಸ್ಟೇ ಮೋರ್ ದೆನ್ 3-4 days ಪ್ರಭುಪಾದ ಹೇಳುವಂಥದ್ದು. ಯಾಕೆ? ಇಫ್ ಯು ಸ್ಟೇ ಲಾಂಗ್ ಟೈಮ್ ಇನ್ ವೃಂದಾವನ್, ದೆನ್ ಯು ವಿಲ್ ಸ್ಟಾರ್ಟ್ ಅಫೆಂಡಿಂಗ್. ಯು ವಿಲ್ ಸ್ಟಾರ್ಟ್ ಅಫೆಂಡಿಂಗ್ ವ್ರಜವಾಸೀಸ್, ಯು ವಿಲ್ ಸ್ಟಾರ್ಟ್ ಅಫೆಂಡಿಂಗ್ ಅನಿಮಲ್ಸ್, ಆಲ್ ಅದರ್ ಲಿವಿಂಗ್ ಕ್ರಿಯೇಚರ್ಸ್. ನಾವು ಅಫೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಅಪರಾಧ. ಪ್ರಭುಪಾದ ಹೇಳುವಂಥದ್ದು ವೃಂದಾವನದಲ್ಲಿ ಸಣ್ಣ ಇರುವೆಯಿಂದ ಹಿಡಿದು ಎಲ್ಲ ಪಕ್ಷಿಗಳು, ಎಲ್ಲ ಪ್ರಾಣಿಗಳು, ಎಲ್ಲವೂ ದಿವ್ಯವಾದದ್ದು, ಎಲ್ಲವೂ. ಪ್ರಭುಪಾದ ಹೇಳುವಂಥದ್ದು ವೃಂದಾವನದಲ್ಲಿ ಎಂತ ಹೇಳುವಂಥದ್ದು, ಪಕ್ಷಿಗೆ ಆಗಲಿ ಪ್ರಾಣಿಗೆ ಆಗ್ಲಿ ಆ ಜನ್ಮ ಸಿಗುವುದಂದ್ರೆ ಎಷ್ಟೋ ಪುಣ್ಯ ಮಾಡಿರ್ಬೇಕಂತೆ. ಆ ಇರುವೆ ಕೂಡ, ಇರುವೆ ಆಗ್ಲಿ ಇನುಸಿ ಆಗ್ಲಿ ಮಾಮೂಲಿ ಅಲ್ಲ, ಮಾಮೂಲಿ ಜೀವಿಗಳಲ್ಲ. ಹಾಗಾಗಿ ನಾವು ಇಲ್ಲಿ ತಿಳಿಯಬೇಕಾದಂತಂದ್ರೆ ಭಗವಂತನ ರೂಪವು ದಿವ್ಯವಾದದ್ದು, ಅದು ಭೌತಿಕ ಅಲ್ಲ. ಅವನು ಸರ್ವದಾ ದೇವೋತ್ತಮ ಪರಮಪುರುಷ ಅಂತೆ. ಸರ್ವದಾ ಅಂದ್ರೆ ಯಾವಾಗಲೂ. ಎಸ್. ಕಾರಣೋದಕ ಸಾಗರದಲ್ಲಿ ಅವನು ಮಹಾವಿಷ್ಣುವಿನ ರೂಪದಲ್ಲಿ ಇದ್ದಾನೆ ನೋಡಿ. ಕಾರಣ ಕಾಸಲ್ ಓಷನ್, ಕಾರಣೋದಕ ಸಾಗರದಲ್ಲಿ ಮಹಾವಿಷ್ಣು ರೂಪದಲ್ಲಿದ್ದಾನೆ. ಅವನ ಶರೀರದ ರೋಮಕೂಪಗಳಿಂದ ಅಸಂಖ್ಯ ವಿಶ್ವಗಳು ಹುಟ್ಟುತ್ತವೆ ನೋಡಿ. ನಮ್ಮ ಪ್ರಭುಪಾದ ಒಬ್ಬನಿಗೆ ಹೇಳುವಂಥದ್ದು, ಎಸ್, ಮಹಾವಿಷ್ಣುವಿನ ರೋಮಕೂಪದಲ್ಲಿ ಅಸಂಖ್ಯಾತ ವಿಶ್ವಗಳು ಹುಟ್ಟುತ್ತದೆ. ನಿನ್ನ ರೋಮಕೂಪದಿಂದ ಒಂದು ಇರುವೆಯನ್ನು ಹುಟ್ಟಿಸು. ರೋಮಕೂಪದಿಂದ ಇರುವೆಯನ್ನು ಹುಟ್ಟಿಸುವುದೇ ಅಲ್ಲ, ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಎಂತ ಅಂದ್ರೆ ಇನ್ಸಿಗ್ನಿಫಿಕೆಂಟ್. ಭಗವಂತ ನೋಡಿ, ಭಗವಂತನ ರೋಮಕೂಪದಿಂದ ಅಸಂಖ್ಯಾತ ವಿಶ್ವಗಳು ಹುಟ್ಟುತ್ತದೆ. ಇದನ್ನೆಲ್ಲ ನಾವು ಜಸ್ಟ್ ಒಂದು ಊಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಭಗವಂತನ ಕಾರ್ಯಗಳು ಹಾಗೆ, ಎಲ್ಲವೂ ಅಚಿಂತ್ಯ. ಹೇಗೆ ಸಾಧ್ಯ ಭಗವಂತನ ರೋಮದಿಂದ ಅನ್ಲಿಮಿಟೆಡ್ ವಿಶ್ವಗಳು ಹುಟ್ಟುವಂಥದ್ದು? ಇದೆಲ್ಲ ನಮಗೆ ಪ್ರಶ್ನೆ ಬರ್ಬೋದು. ಯಾಕೆಂದ್ರೆ ಅದಕ್ಕೆ ಹೇಳುವಂಥದ್ದು ಭಗವಂತ ಅಂತ. ಭಗವಂತನಿಗೆ ಅಸಾಧ್ಯವನ್ನೋದು ಯಾವುದಿಲ್ಲ, ಎಲ್ಲವೂ ಸಾಧ್ಯ ಅವನಿಗೆ. ಹೀಗೆ ಅವನ ಶರೀರವು ವೇದಗಳ ಮೂರ್ತಿ ಸ್ವರೂಪವು, ಅವನು ಸಕಲ ಯಜ್ಞಗಳ ಭೋಕ್ತೃ, ಎಲ್ಲ ಯಜ್ಞಗಳ ಭೋಕ್ತೃ ಅವನು ಅಜೇಯ ದೇವೋತ್ತಮ ಪರಮಪುರುಷನು. ಪೃಥ್ವಿಯನ್ನು ಮೇಲಕ್ಕೆತ್ತಲು ವಹರ ರೂಪ,
ಧರಿಸಿದ್ದನಾಗಿ ಅವನನ್ನು ದೇವೋತ್ತಮ ಪರಪುರುಷನಲ್ಲದೆ ಅನ್ಯನೆಂದು ತಪ್ಪಾಗಿ ಭಾವಿಸಬಾರದು. ನೋಡಿ, ಈ ಪಾಯಿಂಟ್ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಇದನ್ನೆಲ್ಲ ಹೇಳಿ ಈಗ ಈ ಪಾಯಿಂಟ್ ಹೇಳ್ತಾ ಇದ್ದಾರೆ. ಎಂತ ಅಂದ್ರೆ, ವರ ರೂಪದಲ್ಲಿ ಬಂದ್ರು ಕೂಡ ಅವ ದೇವೋತ್ತಮ ಪರಮಪುರುಷ, ಅವನನ್ನು ಅನ್ಯನೆಂದು ತಪ್ಪಾಗಿ ಭಾವಿಸಬಾರದು. ಕಲಿಯುಗದಲ್ಲಿ 99.9% ಜನರು ಅವರ ಯೋಚನೆ ಇದೆ ಎಂತ. ಫಸ್ಟ್ ಆಫ್ ಆಲ್, ಅವರು 4 ರೀತಿಯ ವರ್ಗದಲ್ಲಿದ್ದಾರೆ: ಮೂಢ, ನರಾಧಮ, ಮಾಯಾಪರದ ಜ್ಞಾನ, ಆಸುವಿಂಭಾವ. ಅವರೆಲ್ಲ ಹೆಚ್ಚಿನವರು ಯೋಚನೆ ಮಾಡುವುದು ಇದೆ, ಭಗವಂತ ವರದಲ್ಲಿ ಬಂದಿದ್ದಾನೆ, ಅವ ವರ ಹಂದಿ, ಅವ ತಪ್ಪು. ಅವ ವರ ಬರ್ಲಿ ಯಾವುದೇ ಬರ್ಲಿ, ಅವ ದೇವೋತ್ತಮ ಪರಮಪುರುಷ. ಇದನ್ನು ನಾವು ತಿಳಿಬೇಕು. ಅದು ಬ್ರಹ್ಮ ಮತ್ತು ಇತರ ಋಷಿಗಳು ಹಾಗೂ ಇತರ ಊರ್ಧ್ವ ಲೋಕಗಳ ನಿವಾಸಿಗಳು ಸ್ಪಷ್ಟ ತಿಳುವಳಿಕೆ. ನೋಡಿ, ಅವರ ತಿಳುವಳಿಕೆ, ಅವರ ಯಾವ ತಿಳುವಳಿಕೆ ಉಂಟು ಅದನ್ನ ನಾವು ಅರ್ಥ ಮಾಡ್ಬೇಕು. ಪ್ರಭುಪಾದ್ ನೋಡಿ ಲಾಸ್ಟ್ ಸೆಂಟೆನ್ಸ್ ಅಂತ ಹೇಳ್ತಿದ್ದಾರೆ, ನಮ್ಮ ಸೋಕಾಲ್ ತಿಳುವಳಿಕೆ ನಾವು ಬಿಡ್ಬೇಕಂತೆ. ಸೋಕಾಲ್ ತಿಳುವಳಿಕೆ ಅಂದ್ರೆ ನಮ್ಮ ತಲೆಯಲ್ಲಿ ಎಂತ ಬರ್ತದೆ ಅದನ್ನು ಬಿಡ್ಬೇಕು. ಮತ್ತೆ ಯಾರ ತಿಳುವಳಿಕೆಯನ್ನು ನಾವು ಆಕ್ಸೆಪ್ಟ್ ಮಾಡಬೇಕು? ಬ್ರಹ್ಮ ಮತ್ತು ಇತರ ಋಷಿಗಳು, ಊರ್ಧ್ವ ಲೋಕಗಳ ನಿವಾಸಿಗಳು. ನೋಡಿ, ಋಷಿಗಳು, ಬ್ರಹ್ಮ, ಋಷಿ ಮತ್ತೆ ಊರ್ಧ್ವ ಲೋಕ ನಿವಾಸಿ, ಅವರ ತಿಳುವಳಿಕೆ ನಾವು ಆಕ್ಸೆಪ್ಟ್ ಮಾಡ್ಬೇಕು. ಯಾಕೆ? ಅವರ ತಿಳುವಳಿಕೆ ಸ್ಪಷ್ಟ ಉಂಟು. ಅವರಿಗೆ ಗೊತ್ತುಂಟು ಕೃಷ್ಣ ಎನಿ ಕಂಡೀಷನ್ ಅವ ದೇವೋತ್ತಮ ಪರಮಪುರುಷ. ಎಸ್, ಶ್ಲೋಕ 35 ಹೋಗುವ. ಹರೇ ಕೃಷ್ಣ. ರೂಪಂ ತವ ಏತತ್ ನನು ದುಷ್ಕೃತ ಆತ್ಮಾನಂ ದುರ್ದರ್ಶನಂ ದೇವತ್ ಯತ್ ಅತ್ವರ ಆತ್ಮಕಂ ಛಂದಾಂಸಿ ಯಸ್ಯ ತ್ವಚಿ ಬರ್ಹಿ ರೋಮಶು ಆಜ್ಯಂ ದೃಶೀತು ಅಂಗ್ರಿಷು ಚಾತುರ್ಹೋತ್ರಂ. ಅನುವಾದ ಮತ್ತು ಭಾಗವತ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾನಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ವಿಜಯ್. ಹೇ ಪ್ರಭುವೆ, ನಿನ್ನ ರೂಪವು ಯಜ್ಞಾಚಾರ್ಯಗಳಿಂದ ಪೂಜನೀಯವಾದದು, ಆದರೆ ಕೇವಲ ದುರಾತ್ಮರಾದವರು ಅದನ್ನು ಕಾಣಲು ಅಸಮರ್ಥರು. ಗಾಯತ್ರಿ ಮತ್ತು ಇತರ ಎಲ್ಲ ವೇದ ಮಂತ್ರಗಳು ನಿನ್ನ ಮೈ ಸ್ಪರ್ಶ ಹೊಂದಿದೆ. ನಿನ್ನ ಶರೀರದ ರೋಮಗಳಲ್ಲಿ ದರ್ಬೆ ಇವೆ, ನಿನ್ನ ಕಣ್ಣುಗಳಲ್ಲಿ ಆಜ್ಯವಿದೆ, ನಿನ್ನ 4 ಕಾಲುಗಳಲ್ಲಿ 4 ಬಗೆಯ ಕಾಮ್ಯಕರ್ಮಗಳು ಇವೆ. ಎಸ್, ಇಲ್ಲಿ ಎಂತ ಹೇಳುವಂಥದ್ದು, ದುರಾತ್ಮರಿಗೆ ಅಸಮರ್ಥ, ಅವರಿಗೆ ಕಾಣುವುದಿಲ್ಲ. ದುರಾತ್ಮರಿಗೆ ಭಗವಂತ ಕಾಣುವುದಿಲ್ಲ. ಹೇಗೆಂದ್ರೆ ಕುಂತಿಮಾರನಿ ಹೇಳುವಂಥದ್ದು ಮಾಯಾ ಜಮನಿಕ ಆಚನ್ನಂ ಅಂದ್ರೆ 2 ಕರ್ಟನ್ ಉಂಟಂತೆ, ಒಂದು ಮಹಾಮಾಯ ಕರ್ಟನ್ ಮತ್ತೆ ಯೋಗಮಾಯ ಕರ್ಟನ್. ಈಗ ದುರಾತ್ಮರಿಗೆ ಮಹಾಮಾಯ ಕರ್ಟನ್ ಉಂಟು, ಕರ್ಟನ್ ಅವರಿಗೆ ಕಾಣುವುದಿಲ್ಲ ಅಂತ. ಆದ್ರೆ ಮಹಾತ್ಮರಿಗೆ ಯೋಗಮಾಯ ಕರ್ಟನ್ ಎಲ್ಲವೂ ಕಾಣ್ತದೆ. ಯೋಗಮಾಯ ಕರ್ಟನ್ ಅಂದ್ರೆ ರಾಧಾರಾಣಿ, ಮಹಾಮಾಯ ಅಂದ್ರೆ ದೇವಿ, ಎಲ್ಲವೂ ಕಾಣ್ತದೆ. ಹಾಗಾಗಿ ಫಸ್ಟ್ ಆಫ್ ಆಲ್ ನಮ್ಗೆ ಆ ವಿಷನ್ ಬೇಕು, ನಮ್ಗೆ ಎಂತ ಹೇಳುವಂಥದ್ದು ಕ್ವಾಲಿಫಿಕೇಶನ್ ಬೇಕು. ಭಗವಂತನ ಯೋಗಮಾಯ ಪೊಟೆನ್ಸಿ ಒಳಗೆ ಹೋಗುವಂಥದ್ದು. ಹಾಗೆ ದುರಾತ್ಮರು ಈ ಮಹಾಮಾಯ ಪೊಟೆನ್ಸಿಯಲ್ಲಿ ಇದ್ದಾರೆ, ಅವರಿಗೆ ಎಂತ ಕಾಣುವುದಿಲ್ಲ ಅಂತ. ಎಸ್, ಈಗ ಭಾವಾರ್ಥ ನೋಡುವ. ಭಗವದ್ಗೀತೆ ಮಾತುಗಳೇ ಹೇಳುವಂತೆ ವೇದವಾದಿ ಅಥವಾ ವೇದಗಳ ಕಠೋರ ಅನುಯಾಯಿಗಳೆಂದು ಕರೆದುಕೊಳ್ಳುವ ದುರಾತ್ಮರ ಒಂದು ವರ್ಗವಿದೆ. ಇದಕ್ಕೊಂದು ಎಕ್ಸಾಂಪಲ್, ಪ್ರಭುಪಾದ ಎಕ್ಸಾಂಪಲ್ ಹೇಳ್ತಾನೆ, ನೀವೇ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಇಂಥ ತುಂಬಾ ಉಂಟು. ಒಂದೇ ಸಂಸ್ಥೆ ಹೆಸರು ಹೇಳ್ತಾನೆ, ಆರ್ಯ ಸಮಾಜಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಆರ್ಯ ಸಮಾಜ, ನೀವು ಹೆಸರು ಕೇಳಿರ್ಬೋದು. ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಪ್ರಭುಪಾದ ಈ ಕೃಷ್ಣ ಬಲರಾಮ್ ಟೆಂಪಲ್ ಮಾಡ್ತಾರೆ ವೃಂದಾವನದಲ್ಲಿ, ಮತ್ತೆ ಅದರ ಪಕ್ಕದಲ್ಲಿ ಈ ಆರ್ಯ ಸಮಾಜೀಸ್ ಅವರದು ಒಂದು ಆಶ್ರಮ ಇತ್ತು. ಹಾಗೆ ಆರ್ಯ ಸಮಾಜೀಸ್ ಅಂತಂದ್ರೆ ಅವರು ಯಾಗ ಮಾಡುವಂಥದ್ದು, ಮತ್ತೆ ವೇದ 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 ಓಂ ಸ್ವಾಹ ಓಂ ಸ್ವಾಹ ನೀವು ನೋಡಿರ್ಬೋದು. ಹೇಳ್ತಾರೆ ನಿಮ್ದು ಭಗವದ್ಗೀತೆ ಎಲ್ಲ ನಾವು ನಂಬೋದಿಲ್ಲ, ನಾವು ವೇದಾಸ್ ವೇದಾಸ್ ವೇದಾಸ್.
ಮತ್ತೆ ಯಜ್ಞ ಮಾಡ್ಬೇಕು. ಯಜ್ಞ ಯಾವಾಗ ನೋಡಿ ಅವರು ಯಾವ್ದೊಂದು ಯಜ್ಞ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲಿ ಎಂತ ಆಯ್ತಂದ್ರೆ ಅಲ್ಲಿ ಖಾಲಿ 5 ಜನ ಹೋಗ್ತಾ ಇದ್ರು, ತುಂಬಾ ಓಲ್ಡ್ ಅದು. ಆದ್ರೆ ಇಲ್ಲಿ 5,000 ಜನ ಬರ್ತಾ ಇದ್ರು ಕೃಷ್ಣ ಬಲರಾಮ್ ಟೆಂಪಲ್. ಪ್ರಭುಪಾದ್ ಹತ್ರ ಶಿಷ್ಯವು ಕೇಳ್ತಾನೆ, ವೈ ಪ್ರಭುಪಾದ್, ಅಲ್ಲಿ ಖಾಲಿ 5 ಜನ ಹೋಗುವಂತದ್ದು, ಇಲ್ಲಿ 5,000 ಜನ ಬರ್ತಾ ಇದ್ದಾರೆ. ಪ್ರಭುಪಾದ್ ಹೇಳಿದ್ದು ನೋಡಿ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ದಿಸ್ ಆರ್ಯ ಸಮಾಜ್ ಈಸ್ ದೇ ಆರ್ ಥಿಂಕಿಂಗ್ ಕೃಷ್ಣ ಈಸ್ ಎ ಗ್ರೇಟ್ ಪರ್ಸನಾಲಿಟಿ. ಗ್ರೇಟ್ ಪರ್ಸನಾಲಿಟಿ ಅಂದ್ರೆ ಲೈಕ್ ಗಾಂಧೀಜಿ, ನೆಹರು, ಈ ರೀತಿ ಎಲ್ಲ, ಸರ್ದಾರ್ ವಲ್ಲಭಾಯ್, ಅದೇ ರೀತಿ ಕೃಷ್ಣ ಕೊಡುವಂತ ಗ್ರೇಟ್ ಪರ್ಸನಾಲಿಟಿ. ಕೃಷ್ಣ ಗ್ರೇಟ್ ಪರ್ಸನಾಲಿಟಿ. ಬಟ್ ವಿ ಆರ್ ಥಿಂಕಿಂಗ್ ಕೃಷ್ಣ ಇಸ್ ಎ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಅಂಡ್ ದೇವೋತ್ತಮ ಪರಮಪುರುಷ. ವ್ಯತ್ಯಾಸ ಇದೆ. ಅವರು ಕೃಷ್ಣನನ್ನು ಶ್ರೇಷ್ಠ ವ್ಯಕ್ತಿ, ಆದ್ರೆ ನಾವೆಂತ ಎಣಿಸುವಂತದ್ದು ಕೃಷ್ಣ ಶ್ರೇಷ್ಠ ವ್ಯಕ್ತಿ ಅಲ್ಲ, ಕೃಷ್ಣ ದೇವೋತ್ತಮ ಪರಮಪುರುಷ. ಹಾಗಾಗಿ ಇದು ಒಂದು ಸೆಗ್ಮೆಂಟ್. ಇಂಥದ್ದು ಅಲ್ಲಿ 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 ಉಂಟು. ಒಂದು ನಾನು ಎಕ್ಸಾಂಪಲ್ ಹೇಳಿದೆ, ನೀವೇ ಜಸ್ಟ್ ಒಂದು ಹೇಳುವಂಥದ್ದು. ಕೆಲವೆಲ್ಲ ತುಂಬಾ ಫೇಮಸ್ ಸಂಸ್ಥೆ ಉಂಟು, ಅದು ಹೆಸರು ಹೇಳಲಿಕ್ಕೆ ಬೇಡ, ಹೇಳುದು ಬೇಡ. ಎಲ್ಲವೂ ಇದೇ ರೀತಿ ಫೇಮಸ್ ಅಂದ್ರೆ ಫೇಮಸ್. ಈ ಸೋಕಾಲ್ ಪೊಲಿಟಿಷಿಯನ್ ಅವರು ಕೂಡ ಆಕ್ಸೆಪ್ಟ್ ಮಾಡುವಂಥದ್ದು ಉಂಟು. ಅದು ಹೆಸರು ಹೇಳಿದ್ರೆ ಒಳ್ಳೇದಲ್ಲ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಎಲ್ಲವೂ ಇಂಥದೇ ಎಂಥದೇ. ಹಾಗೆ ಇವರಿಗೆ ವೇದವಾದ ವ್ರತ ಅಂತ ಹೆಸರು. ಅವರು ವೇದವನ್ನು ಆಕ್ಸೆಪ್ಟ್ ಮಾಡ್ತಾರೆ. ಆದರೆ ಭಗವದ್ಗೀತೆ ಕೃಷ್ಣ ಎಂತ ಹೇಳುವಂಥದ್ದು 15ನೇ ಅಧ್ಯಾಯದು 15ನೇ ಶ್ಲೋಕ, ಸರ್ವಸ್ಯ ಚಾಹಮೃತಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಅಪವನಂಚ ವೇದೇ ಸರ್ವೇ ರಹಮೇ ವೇದೋ ವೇದಾಂತೃತ್ ವೇದವಿದ್ ಏವ ಚಾಹಂ. ವೇದವನ್ನು ತಿಳಿದವನು ನಾನು, ವೇದಾಂತ ಕರ್ತ ನಾನು, ವೇದಗಳನ್ನು ತಿಳಿದೇಬೇಕಾದನು. ಈ ರೀತಿ ಭಗವಂತ ಹೇಳ್ತಾನೆ. ಆದರೆ ಅದನ್ನು ಅವ್ರು ಆಕ್ಸೆಪ್ಟ್ ಮಾಡೋದಿಲ್ಲ. ಭಗವದ್ಗೀತೆ ನಾವು ಒಬ್ಬರನ್ನು ಟೆಂಪಲ್ ಜಾಗ ಸಿಕ್ಕಿದ ಮೇಲೆ ಒಬ್ಬರು ಟೆಂಪಲ್ ಲ್ಯಾಂಡ್ ನೋಡ್ಲಿಕ್ಕೆ ಬಂದಿದ್ರು. ಅವರು ಅಂದ್ರೆ ಇದು ಯಾವ್ದು ಹೇಳುವಂಥದ್ದು, ವಾಸ್ತು. ಹಾಗೆ ಅವರು ಕೂಡ ಹೇಳುವಂಥದ್ದು ಈ ಭಗವದ್ಗೀತೆ ಅದೆಲ್ಲ ಮಕ್ಕಳು ಓದುವಂಥದ್ದು. ನಾವು ವೇದಾಸ್ 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 ವೇದಾಸ್. ಹಾಗಾಗಿ ಇಂಥ ಸೆಗ್ಮೆಂಟ್ ತುಂಬಾ ಮಂದಿ ಇದ್ದಾರೆ. ಅವರು ಭಗವಂತನ ಅವತಾರವನ್ನೇ ನಂಬುವುದಿಲ್ಲ. ನೋಡಿ, ಇವರೆಲ್ಲ ನಂಬುವುದಿಲ್ಲ. ಇನ್ನು ಪೂಜನೀಯ ವರಹ ಅವತಾರದ ಮಾತನ್ನು ಹೇಳುವುದೇನು ಬಂತು ನೋಡಿ. ಭಗವಂತನ ಯಾವ ಅವತಾರ ನಂಬುದ, ಮತ್ತೆ ವರಹ ಅವತಾರ ನಂಬ್ತಾರ? ಇಲ್ಲ. ಅವರು ಭಗವಂತನ ವಿವಿಧ ರೂಪ ಅಥವಾ ಅವತಾರಗಳನ್ನು ಮನುಷ್ಯತ್ವ ರೋಪಣವೆಂದು ವರ್ಣಿಸುತ್ತಾರೆ. ಕೆಲವೆಲ್ಲ ಹೆಸರು ಹೇಳಲಿಕ್ಕೆ ನನಗೆ ಬೇಜಾರಾಗ್ತದೆ. ಹಾಗೆ ತುಂಬಾ ಭಾರತದ ಫೇಮಸ್ ಎಲ್ಲ ಸಂಸ್ಥೆ ಇಂಥದೇ, ತುಂಬ ಫೇಮಸ್ ಪೊಲಿಟಿಷಿಯನ್ ಅವರೆಲ್ಲ ಅದನ್ನೇ ಹೇಳುವಂಥದ್ದು. ಎಲ್ಲರೂ ಇಂಥದೇ ಸೆಗ್ಮೆಂಟ್. ಹಾಗೆ ಮನುಷ್ಯತ್ವಾರೋಪಣವೆಂದು ವರ್ಣಿಸುತ್ತಾರೆ. ಶ್ರೀಮದ್ ಭಾಗವತದ ಲೆಕ್ಕಾಚಾರದಂತೆ ಈ ಮನುಷ್ಯರು ದುರಾತ್ಮ. ನೋಡಿ, ಇವರೆಲ್ಲ ದುರಾತ್ಮ. ಭಗವದ್ಗೀತೆಯಲ್ಲಿ 7.15 4 ರೀತಿಯ ದುರಾತ್ಮರು: ದುಷ್ಕೃತ್ಯನ, ಮೂಢರು, ನರಾಧಮರು, ಮಾಯಾಪರತಜ್ಞಾನರು, ಮತ್ತೆ ಆಸುರಿ ಭಾವ 4 ರೀತಿಯ ಜನರು. ಅವರನ್ನು ದುರಾತ್ಮರಷ್ಟೇ ಅಲ್ಲ, ಮೂರ್ಖರು ಹಾಗೂ ಮಾನವ ಸಮುದಾಯದಲ್ಲೇ ನೀಚರು ಎಂದು ಕರೆಯಲಾಗಿದೆ. ಅವರ ನಾಸ್ತಿಕ ಮನೋಭಾವದಿಂದಾಗಿ ಅವರ ಜ್ಞಾನವು ಮಾಯೆಯಿಂದ ಅಪಹೃತವಾಗಿದೆ ಎಂದು ಹೇಳಲಾಗಿದೆ. ಅಂದ್ರೆ ಮಾಯೆ ಎಂತ ಮಾಡಿದೆ? ಅವರ ಜ್ಞಾನವನ್ನು ಅಪಹರಿಸಿದೆ. ಮಾಯಾ ಅಪಹೃತ ಜ್ಞಾನ. ಅಂತ ನಿಂದಿತ ವ್ಯಕ್ತಿಗಳಿಗೆ ಭಗವಂತನ ಅದ್ಭುತ ವರಾಹ ಅವತಾರವು ಅಗೋಚರವಾದದ್ದು. ಹಾಗಾಗಿ ಅವರಿಗೆಲ್ಲ ಅಗೋಚರ. ಎಂಥವರಿಗೆ ಅಗೋಚರ? ಭಗವಂತನ ಶಾಶ್ವತ ರೂಪಗಳನ್ನು ಕಡೆಗಣಿಸುವ ವೇದಗಳ ಕಡು ಅನ್ವಾಯಿಗಳು ಅಂತ ಅವತಾರಗಳು ವೇದಗಳ ಮೂರ್ತಿ ಸ್ವರೂಪವೆಂದು ಶ್ರೀಮದ್ ಭಾಗವತನ ತಿಳಿಯಬಹುದಾಗಿದೆ. ಹಾಗಾಗಿ ಅವ್ರಿಗೆ ಅರ್ಥ ಆಗ್ಬೇಕಿದ್ರೆ ಶ್ರೀಮದ್ ಭಾಗವತನ ಓದ್ಬೇಕು. ಇಲ್ಲಿಂದ ಅವರಿಗೆ ತಿಳಿಬಹುದು. ವರಹನ ಚರ್ಮ, ಕಣ್ಣುಗಳು, ಶರೀರದ ರೋಮಗೋಪಗಳು ಎಲ್ಲವನ್ನು ಇಲ್ಲಿ ವೇದಗಳ ವಿವಿಧ ಭಾಗಗಳೆಂದು ವರ್ಣಿಸಲಾಗಿದೆ. ಭಗವಂತನ ಎಲ್ಲ ದೇಹದ ಭಾಗಗಳು, ಚರ್ಮ, ಕಣ್ಣು, ಇದೆಲ್ಲ ವೇದದ ವಿವಿಧ ಭಾಗ. ಆದ್ದರಿಂದ ಅವನು ವೇದ ಮಂತ್ರಗಳ, ವಿಶೇಷವಾಗಿ ಗಾಯತ್ರಿ ಮಂತ್ರದ ಮೂರ್ತಿ ಸ್ವರೂಪ. ಎಸ್ ಹರೇ ಕೃಷ್ಣ.